ಸ್ಕೂಲ್ ಬಿಡಿಸಿ ತನ್ನೊಟ್ಟಿಗೆ ಮನೆ ಕೆಲಸ ಹಾಕೊಳ್ತಾರೆ. ಈ ರೀತಿ ಇವರು ಏನು ಜೀವನ ನಡೆಸ್ತಿರ್ತಾರೆ. ಆದ್ರೂ ಇವರಿಗೆ ಕಷ್ಟದ ಮೇಲೆ ಕಷ್ಟ ಬರಕ್ ಸ್ಟಾರ್ಟ್ ಆಗುತ್ತೆ. ಜಮೀನಿನ ವ್ಯಾಜ್ಯ, ಜಮೀನಿಗೆ ಹೋಗಕ್ ಬಿಡಲ್ಲ. ಇದೆಲ್ಲ ಸಮಸ್ಯೆಗಳು. ತನ್ನ 2 ಹೆಣ್ಣು ಮಕ್ಕಳು ಓದ್ತಾ ಇರ್ತಾರೆ. ಏನ್ ಮಾಡೋದು ಅಂತ ಗೊತ್ತಾಗಲ್ಲ ಅವರಿಗೆ. ಹೇಗೆ ಜೀವನ ನಡೆಸೋದು, ಹೇಗೆ ಮಾಡೋದು ಅಂತ ಗೊತ್ತಾಗಲ್ಲ. ಕೊನೆಗೆ ಇವರು ಏನ್ ಮಾಡ್ತಾರೆ, ನಮ್ಮ ಮಠಗಳು ಅಂತ ಇದಾವಲ್ಲ, ಕೋಟಿ ಇಟ್ಕೊಂಡಿರ್ತಕ್ಕಂಥ ಮಠಗಳಿದಾವಲ್ಲ, ಆ ಮಠದ ಬಳಿ ಸಹಾಯ ಕೇಳ್ಕೊಂಡು ಹೋಗ್ತಾರೆ. ಆ ಮಠಗಳು ಇವರ ನೋವಿಗೆ ಸ್ಪಂದಿಸಲ್ಲ, ಇವರಿಗೆ ಸಹಾಯ ಮಾಡಲ್ಲ. ನಮ್ಮ ತರ ಭಾಷಣ ಬಿಗಿಯೋರು ಇದೀವಲ್ಲ, ಭಯಂಕರ ಭಾಷಣ ಮಾಡ್ತೀವಲ್ಲ ವೇದಿಕೆಯಲ್ಲಿ ನಿಂತ್ಕೊಂಡು, ಇಡೀ ಹಿಂದೂ ಸಮಾಜ ಉದ್ಧಾರ ಆಗಿದ್ದಾರೆ ಅಂತ ಹೇಳಿ ನಮ್ಮಂತವ್ರ ಹತ್ರ ಬರ್ತಾರೆ. ನಾವು ಅವರಿಗೆ ಸಹಾಯ ಮಾಡಲ್ಲ, ನಾವು ಭಾಷಣ ಮಾಡಕ್ ಮಾತ್ರ ಲಾಯಕು. ಆಮೇಲೆ ನಿಮ್ಗೆ ಯಾರು ನಮ್ಮ ಸಮಾಜದ ಹಿಂದೂ ಶ್ರೀಮಂತರು ಇದ್ದಾರೆ ಅವ್ರ ಹತ್ರ ಹೋಗ್ತಾರೆ. ಅವ್ರ ಹತ್ರ ಹೋಗಿ ಸಹಾಯ ಕೇಳಿದ್ರೆ ಅವರು ಸಹಾಯ ಮಾಡಲ್ಲ. ಅವಾಗ ಇವರಿಗೆ ದಿಕ್ಕೇ ತೋಚಲ್ಲ. ಹೆಂಗಸಿಗೆ ಆತ್ಮಹತ್ಯೆ ಮಾಡಿಕೊಳ್ಳುವ ತೀರ್ಮಾನಕ್ಕೆ ಬರುತ್ತೆ. ಆಗ ಒಬ್ಬ ಕ್ರಿಶ್ಚಿಯನ್ ಮಿಷನರಿ ಪರಿಚಯ ಆಗ್ತಾರೆ. ಯಾವ ಇದರಲ್ಲಿ ಇವರ ಕಷ್ಟಗಳೆಲ್ಲ ಕೇಳಿ ಆತ ಇವರ ಬೆಂಬಲಕ್ಕೆ ನಿಲ್ತಾನೆ, ಇವರ ಸಪೋರ್ಟ್ ಮಾಡ್ತಾನೆ, ಜಮೀನು ವಾಲಿ ಅಡ್ವೊಕೇಟ್ ಇರ್ತಾನೆ, ದೊಡ್ಡ ಮಗಳನ್ನ ಮದುವೆ ಮಾಡೋದಕ್ಕೂ ಸಹಾಯ ಮಾಡ್ತಾನೆ. ಈಗ ಹೇಳಿ, ಆಕೆಯನ್ನು ಮತಾಂತರಗೊಳಿಸಿದ ಯಾರು? ಕ್ರಿಶ್ಚಿಯನ್ ಮಿಷನರಿನೋ ನಮ್ಮ ವ್ಯವಸ್ಥೆನೋ? ಇದು ನನ್ನ ಪ್ರಶ್ನೆ. ನನ್ನಲ್ಲಿ ನಾನು ಕೇಳ್ಕೊಳ್ಳೋಕೆ ಕಾರಣ ಮಾಡ್ತೀನಿ. ಯಾಕೆ ಮತಾಂತರ ಆಗತ್ತೆ? ಇಲ್ಲಿ ನಿಮಗೆ ಆಕೆಯನ್ನ ಮತಾಂತರ ಮಾಡಿರೋದು ಕ್ರಿಶ್ಚಿಯನ್ ಮಿಷನರಿ ಅಲ್ಲ ಅನ್ನೋದು ನನಗೆ ನನ್ನ ಒಳಗಡೆ ಆತ್ಮ ಹೇಳುತ್ತೆ. ಆಕೆಯನ್ನ ಮತಾಂತರ ಮಾಡಿರೋದು ನಮ್ಮ ಮಠಗಳು, ನಮ್ಮ ಹಿಂದೂ ನಾಯಕರು. ಆಕೆಯನ್ನ ಮತಾಂತರ ಮಾಡಿರೋದು ನಮ್ಮ ಶ್ರೀಮಂತ ವರ್ಗ. ದುಡ್ಡಿಲ್ವಾ? ತಿರುಪತಿಗೆ ತಗೊಂಡೋಗಿ ಕೋಟಿ ಸುಳಿತೀವಲ್ಲ, ಸಮಾಜಕ್ಕೆ ಹಾಕ್ತೀವಲ್ಲ ನಾವು ದುಡ್ಡನ್ನ. ಇನ್ನೆಲ್ಲಿಗೋ ತಗೊಂಡೋಗಿ ಕೋಟಿ ದುಡ್ಡು ಹಾಕ್ತೀವಲ್ಲ, ಸಮಾಜಕ್ಕೆ ಹಾಕ್ತೀವ ನಾವು ದುಡ್ಡನ್ನ. ಕಷ್ಟ ಅಂತ ಹೇಳೋರಿಗೆ ಧ್ವನಿ ಹಾಕ್ತೀವ. ಯಾವುದೋ ಒಂದು ಎಜುಕೇಶನ್ ಮಾಡ್ತಕ್ಕಂಥ ವ್ಯವಸ್ಥೆಗೆ ನಾವು ಯಾವುದೋ ಒಬ್ಬ ಹುಡುಗ ಇದ್ದಾನೆ, ಬಡವ ಇದ್ದಾನೆ, ಅವನಿಗೆ ಜೀವನ ಕಟ್ಕೊಳ್ಬೇಕು, ಅವನು ಯಾವುದೋ ಎಜುಕೇಶನ್ ಹೋಗ್ಬೇಕು, ಅವನಿಗೆ ನಾವು ಸಹಾಯ ಹಸ್ತ ಚಾಚಿಸ್ತೀವ. ಯಾವ ಹಿಂದುತ್ವ ಅಂತ ಭಾಷಣ ಬಿದ್ದಿರಿ? ಯಾವ ಹಿಂದುತ್ವ ಅಂತ ಹೇಳ್ತೀರಿ? ಇದು ಎಲ್ಲ ನನ್ನ ಪ್ರಶ್ನೆಗಳ ಮೇಲೆ ಪ್ರಶ್ನೆ ಕೇಳುತ್ತೆ. ಯಾಕೆ ಇವತ್ತು ಈ ತರದ ಪರಿಸ್ಥಿತಿ ಬಂದಿದೆ? ಯಾಕೆ ಈ ತರದ್ದು ಆಗ್ತಾ ಇದೆ? ಯಾಕೆ ಮತಾಂತರ ನಡೀತಾ ಇದೆ? ಪರಿಹಾರ ಹುಡುಕಲ್ಲ, ಒಬ್ಬೆ ಮಾತ್ರ ಹೊಡಿತೀವಿ. ಇನ್ನೊಂದು ಸತ್ಯವನ್ನ ಹೇಳಿ ಮುಗಿಸ್ತೀನಿ. ನಾನು ತುಂಬಾ ಹೊತ್ತಾಯ್ತು ಅನ್ಸತ್ತೆ. ಒಂದು ಸತ್ಯವನ್ನ ಹೇಳ್ತೀನಿ. ಮುಸಲ್ಮಾನರ ಕಡೆಯಿಂದ, ಯಾವುದೋ ಯುವಕರ ಕಡೆಯಿಂದ ಆಗ್ತಕ್ಕಂಥ ಯಾವುದಾದ್ರೂ ಚಟುವಟಿಕೆಗಳು, ಕೆಲವು ಯಾವುದೋ ಒಂದು ಹಿಂದೂ ಹುಡುಗಿಯ ಅತ್ಯಾಚಾರ ಯಾವುದಾದ್ರೂ ಒಬ್ಬ ಮುಸಲ್ಮಾನ ಹುಡುಗ ಮಾಡ್ದ ಅಂತ ಇಟ್ಕೊಳ್ಳಿ, ಸಂಘಕ್ಕೆ ಆಗುವಷ್ಟು ಖುಷಿ ಯಾರಿಗೂ ಆಗಲ್ಲ. ನಿಮಗೆ ಒಂದು ಮುಸಲ್ಮಾನ ಹುಡುಗ ಒಂದು ಹಿಂದೂ ಹುಡುಗಿಯ ಅತ್ಯಾಚಾರ ಮಾಡಿದ್ರೆ ಸಂಘಕ್ಕೆ ಆಗುವಷ್ಟು ಖುಷಿ ಯಾರಿಗೂ ಆಗಲ್ಲ. ಯಾಕೆ ಅಂದ್ರೆ ಸಂಘ ಅಲ್ಲಿಯೇ ಬೆಳೆಯೋದು, ಸಂಘ ಅಲ್ಲಿಯೇ ಊಟೆ ಮಾಡೋದು, ಅಲ್ಲಿಯೇ ನಟ್ಟಿ ನೆಡೋದು ಸಂಘ. ಒಬ್ಬ ಮುಸಲ್ಮಾನ ಹುಡುಗ ಇನ್ನೊಂದೇನೋ ಆಯ್ತು, ತಪ್ಪುಗಳಾಯ್ತು, ಸಂಘ ಇದನ್ನೇ ಕಾಯತ್ತೆ. ಸಂಘಕ್ಕೆ ಬೇಕಾಗಿರುವುದೇ ಇದು. ಹಾಗಾಗಿ ನಾನೊಂದು ಎಚ್ಚರಿಕೆ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಜಾಗರೂಕರಾಗಿರಿ. ಸಂಘಕ್ಕೆ ಬೆಳೆಗಳನ್ನ ಕೊಡಬೇಡಿ, ಸಂಘಕ್ಕೆ ಊಟ ಮಾಡಕ್ಕೆ ಭೂಮಿ ಕೊಡಬೇಡಿ. ದಯವಿಟ್ಟು ಈ ವಿಚಾರದಲ್ಲಿ ಎಚ್ಚರಿಕೆಯನ್ನು ವಹಿಸಿ. ಯಾಕೆ ಅಂತ ಹೇಳಿದ್ರೆ ನಮ್ಮೆದುರುಗಡೆ ಇರೋದು ಅಪಾಯಕಾರಿ ವ್ಯವಸ್ಥೆ. ಇಲ್ಲಿ ನಾವು ಬೇಕಾದ್ರೆ ಕತ್ತಿ ಮೇಲಿನ ನಡೆಗೆ ಜಾಗರೂಕರಾಗಿರ್ಬೇಕು. ನಾವು ಈ ಜಾಗರೂಕತೆಯನ್ನು ಉಳಿಸ್ಕೊಳ್ಬೇಕು. ಮೊನ್ನೆ ನಾನು ಹೇಳಿದೆ, ಅಯೋಧ್ಯೆಯಲ್ಲಿ ಎಲ್ಲವೂ ಪರಿಹಾರ ಆಗಿದೆ. ನೀವು ಮಂದಿರ ಕಟ್ಟೋದಕ್ಕೆ ಎಲ್ಲರೂ ಸರಿ ಇದೆ, ಆದ್ರೂ ನೀವು ಮಂದಿರ ಕಟ್ಟಲ್ಲ. ಯಾಕೆ ಅಂತ ನಾನು ಹೇಳಿದೆ ವಿಡಿಯೋದಲ್ಲಿ. ಮಾರನೇ ದಿನ ನಡೆದ ಎಲ್ಲ ಸಭೆಯಲ್ಲಿ ಅಲ್ಲಿ ಇಲ್ಲಿ ಪ್ರೂವ್ ಆಯ್ತು. ನಾನು 24ನೇ ತಾರೀಕು ನಾನು ಹೇಳಿದೆ, 25ನೇ ತಾರೀಕು ಆಯ್ತು. ನಿರ್ಮೋಹಿ ಅಖಾಡದ ಗುರುಗಳು ಹೇಳಿದ್ರು, ಇಲ್ಲಿ ನಡೀತಾ ಇರೋದು ಧರ್ಮ ಸಭೆ ಇಲ್ಲ, ಇದು ರಾಜಕೀಯ ಸಭೆ ಹೇಳಿದ್ರು. ಅಲ್ಲಿ ಅನ್ಸಾರಿ ಹೇಳಿದ್ರು, ರಾಮ ಮಂದಿರ ಕಟ್ಟಕ್ಕೆ ನಮ್ಮ ವಿರೋಧನೆ ಇಲ್ಲ, ನೀವೇ ಸಭೆ ಮಾಡ್ತೀರಿ ಅಂತ ಹೇಳಿದ್ರು. ಇಡೀ ದೇಶಾದ್ಯಂತ ಇವರ ಇದಕ್ಕೆ ಅದೇ ತರದ್ದು ವಾಯ್ಸ್ ರೇಸ್ ಆಯಿತು. ಆಗ ನಾನು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಹೇಳಿದೆ, ಯಾರು ಆಹಾರವನ್ನ ಕೊಡಬೇಡಿ ಅಂತ. ಯಾವುದೋ ಸಂಘಟನೆ ಕಡೆಯಿಂದ ಬಂದಿದ್ದಾಗ ನಮ್ಗೆ ಹೇಳಿಕೆ ತಪ್ಪು ಇರ್ಬೋದು, ಸರಿ ಇರ್ಬೋದು, ಗೊತ್ತಿಲ್ಲ ನನಗೆ. ಆಗ ನಾನು ಹೇಳಿದೆ, ಆಹಾರವನ್ನ ಕೊಡಬೇಡಿ. ಯಾಕೆ ಅಂತ ಹೇಳಿದ್ರೆ ಅಯೋಧ್ಯೆ ವಿಚಾರವನ್ನ ಸಂಘ ರೇಸ್ ಮಾಡಲ್ಲ. ಇಲ್ಲಿ ಹಿಂದೂಗಳಿಗೆಲ್ಲ ಅರ್ಥ ಆಗಿದೆ, ಇದು ಸುಳ್ಳು, ಮೋಸ, ಇವ್ರು ಕಟ್ಟಲ್ಲ, ಇದು ಸುಳ್ಳು. ಯಾಕೆಂತಂದ್ರೆ ಯಾವ ಕಾರಣಕ್ಕೂ ಇವರು ರಾಜಕೀಯ ಇಶ್ಯೂ. ಯಾಕೆಂದ್ರೆ ನರೇಂದ್ರ ಮೋದಿ ಎಲ್ಲ ವಿಚಾರದಲ್ಲೂ ಫೇಲ್ಯೂರ್ ಆದಾಗ, ಯಾವುದೂ ತಗೊಂಡು ಜನರ ಮುಂದೆ ಹೋಗಕ್ ಆಗದೇ ಇದ್ದಾಗ
ಎಲ್ಲವೂ ಇವರ ಬತ್ತಳಿಕೆಯಲ್ಲಿ ಖಾಲಿ ಆದಾಗ ಅಯೋಧ್ಯೆಯನ್ನು ತಗೊಂಡ್ಬರ್ತಾರೆ. ಆ ರೀತಿ ಅಯೋಧ್ಯೆಯನ್ನು ತಗೊಂಡ್ಬಂದಿದ್ದಾರೆ. ಹಿಂದೂಗಳಿಗೆ ತುಂಬಾ ಚೆನ್ನಾಗಿ ಗೊತ್ತು. ಆದರೆ ಈಚೆ ಕಡೆಯಿಂದ ಮುಸಲ್ಮಾನ ಸಂಘಟನೆಗಳ ಕಡೆಯಿಂದ ನಡೆಯುವ ಒಂದೊಂದು ವಾಯ್ಸು ಅವರಿಗೆ ಮಾರ್ಕೆಟ್ ಆಗುತ್ತೆ. ಪಕ್ಕ ಅವರನ್ನ ಬಳಸ್ಕೊಳ್ತಾರೆ, ಕಾಯ್ತಾ ಇರ್ತಾರೆ. ಇದಕ್ಕೆ ಅವರ ನಿರೀಕ್ಷೆ ಇಲ್ಲಿ ಇವರು ಸಭೆ ಎಲ್ಲ ಅಲ್ಲ. ಅವರ ನಿರೀಕ್ಷೆ ಇರೋದೇ ಇದು. ಯಾರಾದ್ರೂ ಸ್ಟೇಟ್ಮೆಂಟ್ ಕೊಡ್ತಾರ, ಯಾರಾದ್ರೂ ಇದನ್ನ ಹೇಳ್ತಾರ? ಯಾಕೆ ಅಂತಂದ್ರೆ ಅದೇ ಅವರ ಬಂಡವಾಳ. ಹಾಗಾಗಿ ಈ ಜಾಗೃತೆಗಳು ನಮ್ಮೊಳಗಡೆ ಇರಬೇಕಾಗುತ್ತೆ. ಈ ಜಾಗೃತೆಗಳು ಇದ್ದಾಗ ಏನೂ ಮಾಡಕ್ಕಾಗಲ್ಲ. ಆಗಲೇ ಸುಧೀರ್ ಹೇಳಿದ ಹಾಗೆ ನಾವು ನಮ್ಮ ಇದರಲ್ಲಿ ಗಂಭೀರವಾದ ಯೋಚನೆಗಳನ್ನ ಮಾಡಬೇಕು. ಹಾಗಾಗಿ ನಾವೆಲ್ಲ ಏನಿದ್ದೀವಿ, ನಾನು ಆಗಲೇ ಹೇಳಿದ ಹಾಗೆ ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಅಪರಿಮಿತವಾದ ಶಕ್ತಿ ಇದೆ. ನೀವಿಲ್ಲ ಅಂದ್ರೆ ಬರದೇ ಇಲ್ಲ ಇಲ್ಲಿಗೆ. ಯಾಕಂತ ಹೇಳಿದ್ರೆ ಇದು ಔಷಧಿ. ಔಷಧಿನ ಕುಡಿಯಕ್ಕೆ ಯಾರಪ್ಪ ಬರ್ತಾರೆ? ಕಹಿಯನ್ನ ಕುಡಿಯಕ್ಕೆ ಯಾರು ಬರ್ತಾರೆ? ಅಲ್ಲಿರೋದು ಸಿಹಿ, ಸ್ವೀಟ್. ಅದು ತಕ್ಷಣಕ್ಕೆ ನಿಮಗೆ ಖುಷಿ ಆಗುತ್ತೆ, ಆದ್ರೆ ದೇಹಕ್ಕೆ ಅಪಾಯಕಾರಿ. ಅಲ್ಲಿರೋದು ಮದ್ಯ, ಅದು ತಕ್ಷಣಕ್ಕೆ ನಶೆ ಇರುತ್ತೆ. ಈ ನಶೆಯನ್ನ ಅಲ್ಲಿ ಕೊಡ್ತಾರೆ ಅಷ್ಟೇ. ನಿಮ್ಗೆ ಯಾವ ವಿಚಾರ ಯಾವ ಇದರಲ್ಲಿ ಯೋಚನೆ ಮಾಡಿದ್ರು ತುಂಬಾ ಮಾತಾಡಕ್ಕೆ ವಿಚಾರ ಇದೆ. ಕೊನೆಯದಾಗಿ ಹೇಳ್ತೀನಿ, ಸಂಘ ದೇಶಭಕ್ತಿಯ ಪ್ರತೀಕ ಅಲ್ಲ, ಸಂಘ ಹಿಂದುತ್ವದ ಪ್ರತೀಕ ಅಲ್ಲ. ಇಲ್ಲಿ ಪ್ರತಿಯೊಂದು ಮೂಮೆಂಟ್ಸ್ ಗಳನ್ನು ಯೋಚನೆ ಮಾಡಿದಾಗ ಇವು ಅಪಾಯಕಾರಿ. ಒಂದು ಊರಿನಲ್ಲಿ ಸಭೆಯನ್ನ ಮಾಡ್ತಾರೆ ಅಂತಾದ್ರೆ ಆ ಊರಿನ ಸಭೆಯಲ್ಲಿ ಭಾಷಣ ಮಾಡುವವರು ಯಾರನ್ನ ಕಳಿಸ್ತಾರೆ ಅಂದ್ರೆ, ನೀವು ಅಲ್ಲಿರ್ತಕ್ಕಂಥ ಹಿಂದೂಗಳಿಗೆ ಎಚ್ಚರಿಕೆಯನ್ನು ಮೂಡಿಸಿ ಜಾತಿಯನ್ನ ಮೀರಿದ ಸಮಾಜವನ್ನ ನಿರ್ಮಾಣ ಮಾಡಿ, ಜಾತಿಯನ್ನ ಮೀರಿ ಸಮಾಜದ ಪರ ಯೋಚನೆ ಮಾಡಿ ಯಾವ ಭಾಷಣವನ್ನು ಮಾಡಲ್ಲ. ಎಲ್ಲೋ ಕಾಶ್ಮೀರದಲ್ಲಿ ನಡೆದ, ಇನ್ನೆಲ್ಲೋ ನಡೆದ, ಪಾಕಿಸ್ತಾನದಲ್ಲಿ ನಡೆದ ಘಟನೆಗಳನ್ನ ಹೇಳಿ ಇಡೀ ಮುಸಲ್ಮಾನ ಸಮಾಜಕ್ಕೆ ಟೀಕೆ ಮೇಲೆ ಟೀಕೆ ಮಾಡಿ ದೇಶದ್ರೋಹಿಗಳು ಅಂತ ಹೇಳಿ ಸಭೆಯನ್ನ ಮುಗಿಸ್ತಾರೆ. ಈ ಹಿಂದೂಗಳು ಎಲ್ಲರೂ ಯಾವುದೋ ಉಪೇಂದ್ರ ಮೂವಿ ನೋಡಿದಾಗ ಎಲ್ಲರೂ ವಾಪಸ್ ಮನೆಗಳಿಗೆ ಹೋಗ್ತಾರೆ. ಇಲ್ಲಿರ್ತಕ್ಕಂಥ ಮುಸಲ್ಮಾನ ಸಮಾಜ ಮಾನಸಿಕವಾಗಿ ವ್ಯತ್ಯಾಸ ಆಗುತ್ತೆ. ಆ ವ್ಯತ್ಯಾಸ ಆಗಿದ ಮುಸಲ್ಮಾನ ಸಮಾಜನೇ ಇವರಿಗೆ ಬೇಕು. ಆದ್ರೆ ಒಂದಷ್ಟು ಜನ ಮುಸಲ್ಮಾನರು ಸಾಯಿ ಏನೋ ಬಹುಗಳು ಸಾಯ್ತಾರೆ, ಏನಾದ್ರು ನಾನು ದೇಶದ್ರೋಹಿನ ಅಂತ ಅವರು ಇದಾಗ್ತಾರೆ. ಆದ್ರೆ ಒಂದಷ್ಟು ಜನ ತುಂಬಾ ಮಾನಸಿಕ ಕ್ಷೋಭೆಗೆ ಒಳಗಾಗ್ತಾರೆ. ತಪ್ಪು ಅಂತ ನಾನು ಹೇಳಲ್ಲ, ನಾವೇ ಮುಸಲ್ಮಾನರಾಗಿದ್ರು ನಮ್ಮ ಒಳಗಡೆ ಆ ಕ್ಷೋಭೆ ಹಾಗೆ ಆಗತ್ತೆ. ಯಾಕೆ ಅಂತ ಹೇಳಿದ್ರೆ ನಾನು ಅಪ್ಲಿಕೇಶನ್ ಹಾಕಿ ಹುಟ್ಟಿರಲ್ಲ, ನಾನು ಈ ಭೂಮಿ ತಾಯಿನ ಪ್ರೀತಿ ಮಾಡ್ತೀನಿ, ಈ ದೇಶ ಇಷ್ಟಪಡ್ತಾ ಇದ್ದೀನಿ, ಈ ದೇಶ ನಂದು ಅನ್ನೋ ಹಕ್ಕು ನನಗಿದೆ, ಎಲ್ಲ ಇದೆ. ಅವ್ರ ತರನೇ ನಾನು ಈ ಭೂಮಿ ಮೇಲೆ ಹುಟ್ಟಿದ ಒಬ್ಬ ಮಗ, ನನ್ನ ದೇಶದೊಳಗೆ ಅಂತ ಹೇಳಿದಾಗ ಯಾರಿಗೆ ಬೇಜಾರಾಗುತ್ತೆ ಅದೇ ಬೇಜಾರು ಮುಸಲ್ಮಾನರಿಗೂ ಆಗತ್ತೆ. RSSಗೆ ಅದೇ ಬೇಕಾಗಿರೋದು. RSS ಬೇಕಾಗಿರೋದು ಅದೇ, ನಿಮ್ಮ ಮಾನಸಿಕ ಕ್ಷೋಭೆನೇ ಬೇಕಾಗಿರೋದು. ಹಾಗಾಗಿ ಇದು ಎಲ್ಲೋ ಒಂದ್ ಕಡೆ ಇದೊಂದು ಪಂದ್ಯ ಅನ್ಕೊಳ್ಳಿ, ಇದೊಂದು ಆಟ ಅಂತ ಅನ್ಕೊಳ್ಬೇಕು. ಇದನ್ನ ನಾವು ಜಾಗೃತಿ ಮಾಡಬೇಕು. ಮುಸಲ್ಮಾನ ಸಮಾಜದ ಒಳಗಡೆನೂ ಇದನ್ನು ಜಾಗೃತಿ ಮಾಡಬೇಕು. ಯಾಕೆ ಅಂದ್ರೆ RSS ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಹಿಂದೂ ಸಮಾಜದ ಒಂದು ಸಂಘಟನೆ ಅಷ್ಟೇ, ಒಂದು ಸಂಘಟನೆ ಅಷ್ಟೇ. ಹಿಂದೂ ಸಮಾಜ ಅಲ್ಲ ಅದು. ಹಿಂದೂ ಸಮಾಜ ಭಾರಿ ದೊಡ್ಡದಿದೆ. ಮುಸಲ್ಮಾನ ಸಮಾಜದವರಿಗೆ ಒಳಗಿರ್ತಕ್ಕಂಥ ಕೆಲವು ಸಂಘಟನೆಗಳು ಮಾತ್ರ ಅಷ್ಟೇ. ಅದೇ ಈ ಮುಸ್ಲಿಂ ಸಮಾಜ ಅಲ್ಲ. ಭಾರಿ ದೊಡ್ಡದು ಮುಸ್ಲಿಂ ಸಮಾಜ ಬೇರೆ ಇದೆ. ಈ ಎರಡೂ ಸಮಾಜಗಳು ಪ್ರೀತಿಯಿಂದ ಬದುಕೋದಕ್ಕೆ ಇವೆರಡು ಸಂಘಟನೆಗಳು ಬಿಡ್ತಾ ಇಲ್ಲ ಅಷ್ಟೇ. ಹಾಗಾಗಿ ಇದನ್ನ ಮೀರಿ ನಾವು ಆ ಮೂರನೇ ಭಾಗದ ಮುಸ್ಲಿಂ, ಮೂರನೇ ಹಿಂದೂಗಳಿರಲ್ಲ, ಇವರನ್ನ ಪ್ರವೇಶ ಮಾಡಲಿಕ್ಕೆ ಯೋಚನೆ ಮಾಡಬೇಕು. ಇವರನ್ನ ಮುಟ್ಲಿಕ್ಕೆ ಪ್ರಯತ್ನ ಪಡಬೇಕು, ಇವರನ್ನ ತಕ್ಕೊಳ್ಳೋಕೆ ಪ್ರಯತ್ನ ಪಡಬೇಕು. ಎರಡೂ ಸಂಘಟನೆಗಳು ಇಲ್ಲಿ ಎರಡೂ ಸಮಾಜವನ್ನ ಬಳಕೆ ಮಾಡ್ಕೊಳ್ಳೋದಕ್ಕೆ ಗಮನಿಸ್ತಾ ಇರ್ತವೆ. ಈ ವಿಚಾರದಲ್ಲಿ ಜಾಗೃತರಾಗಿರ್ಬೇಕು. ಇನ್ನು ನನ್ನ ಹತ್ರ ಟೈಮ್ ಗೊತ್ತಿಲ್ಲ, ನನಗೆ ಪ್ರಶ್ನೆಗಳು ಇದ್ರೆ ದಯವಿಟ್ಟು ಕೇಳಿ. ಇಷ್ಟೊತ್ತು ನಿಮ್ಮೊಟ್ಟಿಗೆ ಹಂಚ್ಕೊಂಡಿದ್ದೀನಿ ಕೆಲವೊಂದು ವಿಚಾರಗಳು ಮಾತ್ರ. ಇನ್ನು ಮುಂದೆ ಭವಿಷ್ಯದಲ್ಲಿ ಮತ್ತೆ ಹಂಚ್ಕೊಳ್ತಕ್ಕಂಥ ಅವಕಾಶಗಳು ಬರಬಹುದು ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಭಾರತ್.